ಊರ ಕಡೆ ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂತಹ ಅದ್ಭುತವಾಗಿರುವಂತಹ ಆರೋಗ್ಯಕರವಾಗಿರುವಂಥ ಮತ್ತು ತುಂಬಾ ರುಚಿಯಾಗಿರುವಂತಹ ಸೋರೆಕಾಯಿಯ ಮಜ್ಜಿಗೆ ಹುಳಿಯನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೇನೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವ ರೆಸಿಪಿನ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಥ್ಯಾಂಕ್ಸ್ ಎಲ್ರಿಗೂ. ಸೋರೆಕಾಯಿಯ ಮಜ್ಜಿಗೆ ಹುಳಿಯನ್ನು ಮಾಡಲಿಕ್ಕೆ ನಾನೊಂದು ಅರ್ಧದಷ್ಟು ಸೋರೆಕಾಯಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈ ಥರ ಈಗ ಇದನ್ನು ನಾವು ಬೇಯಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸೋರೆಕಾಯಿಯನ್ನು ಹಾಕ್ಕೊಳ್ಳಿ. ಬೇಯುವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ. ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ತೊಗರಿಬೇಳೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಹುರಿದ್ಕೋಬೇಕು. ಒಂಚೂರು ಹಸಿ ಫ್ಲೇವರ್ ಹೋಗೋ ತನಕ ಹುರ್ಕೊಳ್ಳೋಣ. ಇಷ್ಟು ಸಾಕು. ಹುರಿದಿಟ್ಟಿರುವಂತಹ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಜೀರಿಗೆನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕಾಯಿ ತುರಿ. ಜಾಸ್ತಿ ಇದ್ದರೆ ಕಾಯಿ ತುರಿ ಜಾಸ್ತಿ ಬೇಕಾದರೂ ಹಾಕೋಬಹುದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಸೋರೆಕಾಯಿ ಕೂಡ ಬೆಂದಿದೆ. ಈಗ ಈ ಕಾಯಿಯನ್ನು ರುಬ್ಬಿಟ್ಟಿದ್ದೀವಲ್ವ, ಆ ಮಸಾಲನ ಹಾಕ್ಕೊಳ್ಳೋಣ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ತೆಳ್ಳಗೆ ಬೇಕು ಅಂತಂದರೆ, ಇಲ್ಲಾಂದರೆ ತೊಂದರೆ ಇಲ್ಲ. ಇದನ್ನ ಈಗ ನಾವು ಕುದೀಲಿಕ್ಕೆ ಬಿಡಬೇಕು. ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ನಾವಿವಾಗ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನೊಂದು 3/4 ಬೌಲಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಇದನ್ನೊಂಚೂರು ನೀರು ಬೇಕಾದರೆ ಹಾಕ್ಕೊಂಡು ಕಡಿಬೇಕಾಗುತ್ತೆ. ನಾನೊಂದು ಹ್ಯಾಂಡ್ ಮಿಕ್ಸರಲ್ಲೇ ಇದನ್ನ ನೈಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಕಡ್ದು ಕೂಡ ಮಾಡ್ಬೋದು, ಅಥವಾ ಮಿಕ್ಸಿಗೆ ಹಾಕಿ 1 ರೌಂಡು ತಿರುಗಿಸಿನೂ ಇದನ್ನ ರೆಡಿ ಮಾಡ್ಕೋಬೋದು. ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ನಾನು ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ. ನೋಡಿ, ರೆಡಿ ಆಗಿದೆ. ಅಷ್ಟೊತ್ತಿಗೆ ಇದು ಕೂಡ ರೆಡಿ ಆಗಿದೆ. ಇದನ್ನ ಜಾಸ್ತಿಯನ್ನು ಕುದಿಸೋದು ಬೇಕಾಗಿಲ್ಲ. ಸ್ಟವನ್ನು ಬಂದ್ ಮಾಡೋಣ. ಈಗ ಇದು ಬಿಸಿ ಇದೆ. ಈ ಬಿಸಿಗೆ ಈ ಮೊಸರು ಅಥವಾ ಮಜ್ಜಿಗೆನ ಹಾಕ್ಕೊಳ್ಳೋದು ಬೇಡ. ಕೆಲವರು ಏನು ಮಾಡ್ತಾರೆ, ಕುದಿಸ್ಕೊಳ್ಳುವಾಗಲೇ ಹಾಕೊಂಡ್ರೆ. ಆ್ಯಕ್ಚುಲಿ ಆ ಥರ ಹಾಕೋಬಾರ್ದು. ಒಂದು ಸ್ವಲ್ಪ ಕೆಳಗಡೆ ಇದನ್ನ ಕುದಿಸಿ ಕೆಳಗಡೆ ಇಳಿಸಿ ಒಂದು ಸ್ವಲ್ಪ ಇದು ತಣ್ಣಗಾದ ನಂತರ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀವು ತುಪ್ಪದಲ್ಲೂ ಹಾಕ್ಬೋದು, ಆಯಿಲಲ್ಲೂ ಹಾಕ್ಬೋದು. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸನ್ನು ಹಾಕೋಬೋದು. ಕೊನೆಯದಾಗಿ ಒಗ್ಗರಣೆಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೋಬೋದು. ಫ್ಲೇವರ್ ಚೆನ್ನಾಗಿರುತ್ತೆ. ಯೂಶ್ವಲಿ ಬ್ರಾಹ್ಮಣರು ಇದನ್ನ ಯೂಸ್ ಮಾಡ್ತಾರೆ. ಸಾಕು, ಒಗ್ಗರಣೆ ರೆಡಿಯಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಈ ಮಜ್ಜಿಗೆ ಅಥವಾ ಮೊಸರು ರೆಡಿ ಮಾಡಿಟ್ಟಿದ್ದೀನಲ್ವ, ಅದನ್ನ ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಸೋರೆಕಾಯಿಯ ಮಜ್ಜಿಗೆ ಹುಳಿ ಆಲ್ಮೋಸ್ಟು ರೆಡಿ ಆಗಿದೆ. ದೇಹಕ್ಕೆ ತುಂಬ ಅಂತಂದರೆ ತುಂಬ ತಂಪು. ಒಗ್ಗರಣೆನ ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸೂಪರ್ ಆಗಿರುವಂತಹ ಸೋರೆಕಾಯಿಯ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ರೆಡಿ ಆಯಿತು. ಒಂದೇನಾದರೂ ಸಿಂಪಲ್ ಆಗಿರುವಂತಹ ಸೈಡ್ ಡಿಶ್ ಇದ್ದರೆ ಈ ಸೋರೆಕಾಯಿಯ ಮಜ್ಜಿಗೆ ಹುಳಿ ಜೊತೆ ವೈಟ್ ರೈಸ್ ಅನ್ನ ಇದೆಯಲ್ವ, ಅದನ್ನ ತಿನ್ನೋದಕ್ಕೆ ತುಂಬ ಅಂತಂದರೆ ತುಂಬ ಖುಷಿ ಆಗುತ್ತೆ. ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ಕೂಡ. ರೆಸಿಪಿ ಇಷ್ಟ ಅಂದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.